ಸಾಮಾಜಿಕ ಜಾಲತಾಣಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಬಳಕೆಯಾಗಬೇಕೇ ವಿನಃ ಬದುಕಿಗೆ ಮಾರಕವಾಗಬಾರದು. ಸಾಮಾಜಿಕ ಜಾಲತಾಣಗಳನ್ನು ಬಳಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸದಾ ಎಚ್ಚರದಿಂದಿರಬೇಕು ಎಂದು ಬಂಟ್ವಾಳ ಸಂಚಾರಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ರಾಜೇಶ್ ಕೆವಿ ಹೇಳಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬಂಟ್ವಾಳ, ಪ್ರೆಸ್ ಕ್ಲಬ್ ಬಿಸಿ ರೋಡ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಾಮದ ಪದವೀಧರ ಸಂಯುಕ್ತ ಆಶ್ರಯದಲ್ಲಿ ವಾಮದ ಪದವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಸಾಮಾಜಿಕ ಜಾಲತಾಣ ಸಾಧಕ ಬಾಧಕಗಳ ಕುರಿತು ಮಾಹಿತಿ ಕಾರ್ಯಾಗಾರದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸವನ್ನ ನೀಡಿದರು. ನಮ್ಮೊಂದಿಗಿರ್ತಕ್ಕಂತಹ ಜನಸಮೂಹ ಅದರ ವ್ಯವಸ್ಥೆಯಲ್ಲಿ ನಾವೇನೇನು ಮಾಡ್ಕೊಂಡು ಬಂದಿದ್ದೀವಿ ಹಿಂದಿನ ಕಾಲದಿಂದಲೂ ಅದು ಸಮಾಜದಲ್ಲಿ ಸಮಾಜ ಅಂತ ಗುರುತಿಸಲ್ಪಡುತ್ತೆ. ಈ ಸಮಾಜದಲ್ಲಿ ಒಬ್ಬರಿಗೆ ಒಬ್ಬರು ಅದನ್ನು ಸಂಪರ್ಕ ಮಾಡಬೇಕು, ಒಬ್ರಿಗೊಬ್ರು ಮಾತಾಡಬೇಕಲ್ಲ, ಅದಕ್ಕೇನು ಬೇಕು? ಸಂಪರ್ಕ ಸಾಧನ ಬೇಕಲ್ಲ. ಹಿಂದಿನ ಕಾಲದಿಂದಲೂ ಕೂಡ ಸಂಪರ್ಕ ಸಾಧನ ಇತ್ತು. ಹೇಗಿತ್ತು? ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕಾದ್ರೆ ಕಾಲಿನ ನಡಿಗೆ ಮುಖಾಂತರ, ಯಾವುದು ವಾಹನ ಮುಖಾಂತರ ಮನೆಯಿಂದ ಮನೆಗೆ ಹೋಗುವಂಥ ಕಾಲವಿತ್ತು. ನಂತರ ಪಾರಿವಾಳ ಮುಖಾಂತರ ಪತ್ರ ರವಾನೆ ಆಗ್ತಾ ಬಂತು, ಮತ್ತು ಅಂಚೆ ಮುಖಾಂತರ ಮತ್ತು ಇಮೇಲ್ ಮುಖಾಂತರ. ಹೀಗೆ ಸಮಾಜದಲ್ಲಿ ಒಬ್ಬರು ಮತ್ತು ಇನ್ನೊಬ್ಬರನ್ನ ಸಂಪರ್ಕವನ್ನು ಸಾಧಿಸಲು ಸ್ವಲ್ಪ ಮಾಧ್ಯಮಗಳ ಮುಖಾಂತರ ಸಹಾಯ ಆಗ್ತದೆ. ಯಾವುದೇ ಹಲವು ವ್ಯಕ್ತಿಗಳನ್ನು ಸಂಪರ್ಕ ಸಾಧಿಸುವಂತಹ ಸಮೂಹ ಮಾಧ್ಯಮ. ಈ ಸೋಷಿಯಲ್ ಮೀಡಿಯಾಗಿನ ಬರೋಕ್ಕಿಂತ ಮುಂಚೆ ಪ್ರಿಂಟ್ ಮೀಡಿಯಾ ಜಗತ್ತನ್ನು ಆಳ್ವಿಕೆ ಮಾಡ್ತಿತ್ತು, ದೂರದರ್ಶನ ಮೀಡಿಯಾ ಜಗತ್ತನ್ನು ಆಳ್ವಿಕೆ ಮಾಡ್ತಿತ್ತು. ಈಗ ಜಗತ್ತನ್ನು ಆಳ್ತಾ ಇರೋದು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಎತ್ತರದ ಸ್ಥಾನದಲ್ಲೂ ಇದೆ, ಅತಿ ಕೆಳ ಹಂತದ ಸ್ಥಾನದಲ್ಲೂ ಇದೆ. ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಶಾಂತ್ ಪುಂಜಾಲಕಟ್ಟೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಹರಿಪ್ರಸಾದ್ ಬಿ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಯಾದವ್ ಕುಲಾಲ್, ಕೋಶಾಧಿಕಾರಿ ವೆಂಕಟೇಶ್ ಬಂಟ್ವಾಳ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾದ ಪ್ರಬಂಧ ಸ್ಪರ್ಧೆಯ ಬಹುಮಾನಗಳನ್ನು ವಿತರಿಸಲಾಯಿತು. ಸದಸ್ಯ ರತ್ನದೇವ್ ಪುಂಜಾಲಕಟ್ಟೆ ವಿಚಿತ್ರ ವಿವರವನ್ನು ನೀಡಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಮೌನೇಶ್ ವಿಶ್ವಕರ್ಮ ಪ್ರಸ್ತಾವನೆಯೊಂದಿಗೆ ಸ್ವಾಗತಿಸಿದರು. ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ರೊನಾಲ್ಡ್, ವಿದ್ಯಾರ್ಥಿನಿ ಶ್ವೇತಾಕ್ಷಿ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು.